ಆಗ ಇದಕ್ಕೆ ಗೊತ್ತುಂಟು ತುಳಿದು ಬಾಗಿಲು ಓಪನ್ ಮಾಡಿದೆ. ಓಪನ್ ಮಾಡಿ ಅಲ್ಲಿ ಗ್ಯಾಸ್ ಅಂಡೆ ಎಲ್ಲ ಇತ್ತು. ಅದನ್ನು ತೆಗೆದು ನಾನು ಹೊರಗಡೆ ದೂರ ಬಿಸಾಕಿದ್ದೆ. ಬೊಬ್ಬೆ ಆಡಿದಾಗ 6 ಬಲ್ತೆ ಬರ್ತೇವೆ. ಬಲ್ತನ್ನು ಮುಂದೆ ಹೂವಿನ ತಿಂದಿದ ಆಗ್ತದೆ. ನಮ್ಮಲ್ಲಿಗೆ ಇರುವಂಥದ್ದು ನಾವು ಹಾಕ್ಕೊಂಡಿರುವಂಥದ್ದು ಮಾತ್ರ. ಅವರು ಸೇವ್ ಮಾಡಿದ್ದಕ್ಕೆ ಅದನ್ನು ಮಾತ್ರ ಉಳಿಸಿಕೊಟ್ಟರು. ಉಳಿದದನ್ನು ಹೇಗಾದರೂ ಮಾಡ್ಬೋದು ಸರ್. ಹೇಗೆ ಬೆಂಕಿ ತಗುಲಿದೆ ಗೊತ್ತಿಲ್ಲ, ಆದರೆ ಇಡೀ ಮನೆ ಸುಟ್ಟು ಕರಕಲಾಗಿರುವಂತಹ ಘಟನೆ ಬೆಳ್ತಂಗಡಿ ತಾಲೂಕಿನ ಗಂಡಿ ಬಾಗಿಲಿನ ಕಡ್ಡಿ ಬಾಗಿಲು ಎಂಬಲ್ಲಿ ನಡೆದಿದೆ. ನಾವೀಗ ಇರುವಂತಹದ್ದು ಬೆಳ್ತಂಗಡಿ ತಾಲೂಕಿನ ಗಂಡಿ ಬಾಗಿಲಿನ ಕಡ್ಡಿ ಬಾಗಿಲು ಮನೆಯ ಎದುರುಗಡೆ. ಇದು ಕಮಲ ಅವರಿಗೆ ಸೇರಿದಂಥದ್ದು. ಇವರ ಮಗ ಹರೀಶ್ ಅಂತ ಬಹಳ ಫೇಮಸ್ ಭಜನೆಯ ತರಬೇತುದಾರರು, ಭಜನೆಯ ಗುರು ಅಂತ ಕರೆಸಿಕೊಳ್ಳುವಂತಹ ವ್ಯಕ್ತಿ, ತುಂಬ ಜನ ಶಿಷ್ಯಂದ್ರನ್ನು ಹೊಂದಿರತಕ್ಕಂತಹ ವ್ಯಕ್ತಿ. ಅವರ ಮನೆಯ ಪರಿಸ್ಥಿತಿ ಇದು. ಅಕ್ಟೋಬರ್ 6ನೇ ತಾರೀಕು ರಾತ್ರಿಯ ಸಮಯದಲ್ಲಿ ಇಂತಹದ್ದೊಂದು ಘಟನೆ ನಡೆದಿದೆ. ಅದೃಷ್ಟವಶಾತ್ ಈ ಸಮಯದಲ್ಲಿ ಮನೆಯಲ್ಲಿ ಯಾರೂ ಇರಲಿಲ್ಲ ಅನ್ನುವಂತಹದ್ದು ಗುಡ್ ನ್ಯೂಸ್. ಆದರೆ ಇಡೀ ಮನೆ ಸುಟ್ಟು ಕರಕಲಾಗಿದೆ. ಮನೆಯಲ್ಲಿ ವಾಸ ಮಾಡ್ತಾ ಇದ್ದಂತಹ ವ್ಯಕ್ತಿಗಳಿಗೆ ಏನೂ ಆಗಲಿಲ್ಲ, ಅಥವಾ ಪುಟ್ಟ ಪುಟ್ಟ ಮಕ್ಕಳು ಕೂಡ ಇದ್ದರು, ಅವರಿಗೂ ಏನೂ ಆಗಲಿಲ್ಲ. ಸುಟ್ಟು ಕರಕಲಾಗಿರುವಂಥ ಒಂದು ಗಾಡ್ರೇಜನ್ನು ಮನೆಯ ಹೊರಗೆ ಭಾಗದಲ್ಲಿ ಇಟ್ಟಿದ್ದಾರೆ. ಅದರ ಜೊತೆಗಿದ್ದಂಥ ಡ್ರೆಸ್ ಇರ್ಬೋದು, ರೇಷ್ಮೆ ಸೀರೆ ಇರ್ಬೋದು, ಎಲ್ಲವೂ ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವುದನ್ನು ತಾವೀಗ ನೋಡ್ತಾ ಇದ್ದೀರಿ. ಈ ಮನೆಯ ಈ ಪರಿಸ್ಥಿತಿಗೆ ಕಾರಣ ಏನು ಅನ್ನುವಂಥದ್ದು, ಒಂದು ಕಡೆ ಶಾರ್ಟ್ ಸರ್ಕ್ಯೂಟ್ ಅಂತಾದರೆ ಅಲ್ಲ ಅಂತ ಮೆಸ್ಕಾಮ್ನವ್ರು ಹೇಳ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಅವ್ರ ಹತ್ರ ಮಾತನಾಡಿಸಬೇಕು. ಮತ್ತೊಂದು ಕಡೆಯಲ್ಲಿ ದೀಪ ಏನಾದರೂ ಇಟ್ಟಿದ್ರ ಅಂತ ಹೇಳಿದರೆ, ದೀಪ ಇಟ್ಟು ಆ ದೀಪ ಆರಿ ಹೋದ ನಂತರ ನಾವು ಮನೆಯಿಂದ ಹೊರ ಹೋಗಿದ್ವಿ ಅನ್ನುವಂಥದ್ದನ್ನು ಕೂಡ ಮನೆಯವರು ಹೇಳ್ತಾರೆ. ಬನ್ನಿ ಒಳಗೆ ಹೋಗುವ. ಇದು ಈ ಮನೆಯ ಪರಿಸ್ಥಿತಿ. ಕಡ್ಡಿಬಾಗಿಲಿನ ಕಮಲರವರ ಮನೆಯ ಒಳಭಾಗಕ್ಕೆ ಬಹಳಷ್ಟು ಜನ ಸ್ಥಳೀಯರು ಕೂಡ ಇಲ್ಲಿ ಬಂದು ಇಲ್ಲಿನ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ದಾರೆ. ಸ್ಪಂದನ ಅನ್ನುವಂತಹ ಮನೆಯ ಒಳಭಾಗದ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಿ. ಇಲ್ಲಿ ಒಳಭಾಗಕ್ಕೆ ಬಂದಾಗ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂತಹ ಮನೆಯನ್ನು ತಾವು ನೋಡ್ತಾ ಇದ್ದೀರಿ. ಯಾರೂ ಕೂಡ ಇಂತಹದೊಂದು ಆಘಾತದಿಂದ ಹೊರಬರೋದು ಬಹಳ ಕಷ್ಟ. ತನ್ನ ಆಧಾರ ಸ್ತಂಭವಾಗಿರುವಂತಹ ಮನೆ ಈ ರೀತಿಯಾಗಿ ಸುಟ್ಟು ಕರಕಲಾಗಿದೆ ಅಂತ ಹೇಳಿದ್ರೆ, ಆ ಮನೆಯ ಯಜಮಾನ ಇರ್ಬೋದು ಅಥವಾ ಆ ಮನೆಯ ಸದಸ್ಯರಿರ್ಬೋದು, ಏನು ಮಾಡೋದು ಮುಂದೆ ಅನ್ನುವಂಥ ಯೋಚನೆಯಲ್ಲಿ ಇರ್ತಾರೆ. ಅದೇ ಪರಿಸ್ಥಿತಿಯಲ್ಲಿ ಈ ಮನೆಯವರು ಕೂಡ ಇದ್ದಾರೆ. ಬಹಳ ವಿಶೇಷವಾಗಿ ಇಲ್ಲಿ ತಾವು ನೋಡ್ತಾ ಇದ್ದೀರಿ, ಇಲ್ಲಿರ್ತಕ್ಕಂತಹ ಒಂದು ದೈವದ ಅಥವಾ ಇಲ್ಲಿರ್ತಕ್ಕಂತಹ ಕೆಲವೊಂದು ಶೀಲ್ಡ್ಗಳಿದ್ದಾವೆ. ಭಜನೆಯಲ್ಲಿ ಸಿಕ್ಕಿರುವಂಥದ್ದು, ಅವರ ಮಕ್ಕಳಿಗೆ ಸಿಕ್ಕಿರುವಂಥದ್ದು ಎಲ್ಲವೂ ಕೂಡ ಇಲ್ಲಿದೆ. ಎಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ. ಒಂದಷ್ಟು ಬುಕ್ಕುಗಳು ಇದ್ದಾವೆ ಸುಡಲಿಕ್ಕೆ ಬಾಕಿ ಇದ್ದಂಥದ್ದು, ಯಾಕಂದರೆ ಅಷ್ಟರ ಮಟ್ಟಿಗೆ ಸುಟ್ಟು ಹೋಗಿದೆ ಅನ್ನುವಂಥದ್ದು ಸ್ಪಷ್ಟ. ಬಹಳಷ್ಟು ದಾಖಲೆಗಳು ಸುಟ್ಟು ಹೋಗಿದೆ. ಮಕ್ಕಳು ಓದ್ತಾ ಇರುವಂಥವರ ಮಕ್ಕಳ ಪಠ್ಯಪುಸ್ತಕಗಳು ಕೂಡ ಸುಟ್ಟಿದೆ. ಇದು ದೇವರ ಮನೆಯ ಪರಿಸ್ಥಿತಿ. ಅಲ್ಲಿಯೂ ಒಂದು ವಿಶೇಷ ಇದೆ. ಭಕ್ತಿ ರಸಾಮೃತ ಸಿಂಧು ಅನ್ನುವಂತಹ ಒಂದು ಪುಸ್ತಕವು ಕೂಡ ಏನೂ ಆಗಲಿಲ್ಲ ಅನ್ನುವಂಥದ್ದು. ಅಲ್ಲಿ ಏನೂ ಆಗಲಿಲ್ಲ, ಅದಕ್ಕೆ ಯಾವುದೇ ರೀತಿಯಂಥ ಬೆಂಕಿ ತಗಲಿಲ್ಲ ಅನ್ನುವಂಥದ್ದು. ಅದರ ಜೊತೆಗೆ ಒಂದಷ್ಟು ಮನೆಯ ಪರಿಸ್ಥಿತಿಯನ್ನು ನಾವು ನಿಮಗೆ ಸಂಪೂರ್ಣ ವಿವರಿಸಿ ತದಬಳಿಕ ನಿಮಗೆ ಆ ಮನೆಯವರ ಹತ್ರ ಮಾತನಾಡಿಸಬೇಕು. ಟೈಲರಿಂಗ್ ಮಾಡ್ತಾ ಇದ್ದಂಥ ಮಿಷಿನ್ ಅದು ಕೂಡ ಸುಟ್ಟು ಕರಕಲಾಗಿರುವಂಥದ್ದು. ಒಳಭಾಗವನ್ನು ನಾವೀಗ ನೋಡ್ತಾ ಇದ್ದೀವಿ. ಗೋಡೆ ಎಲ್ಲ ಸುಟ್ಟು ಕರಕಲಾಗಿದ್ರ ಜೊತೆಗೆ ಇಲ್ಲಿರ್ತಕ್ಕಂತಹ ಆ ಒಂದು ಕರೆಂಟಿನ ವಯರ್ ಇರ್ಬೋದು, ಎಲ್ಲವೂ ಕೂಡ ಸುಟ್ಟು ಹೋಗಿದೆ. ಜೊತೆಗೆ ಒಳಭಾಗಕ್ಕೆ ಪ್ರವೇಶ ಮಾಡಿದರೆ ಒಳಭಾಗವು ಕೂಡ ಅದೇ ಪರಿಸ್ಥಿತಿಯಲ್ಲಿದೆ. ತಾವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿದೆ ಅನ್ನುವಂಥದ್ದು. ಬಹಳಷ್ಟು ಹಾನಿಯಾಗಿದೆ. ಈ ಮನೆಯಲ್ಲಿ ಸುಡಲಿಕ್ಕೆ ಬಾಕಿ ಅಂತ ಹೇಳಿ ಏನೂ ಇಲ್ಲ, ಅಷ್ಟರ ಮಟ್ಟಿಗೆ ಸುಟ್ಟು ಕರಕಲಾಗಿದೆ. ಎಲ್ಲವೂ ಕೂಡ ಹೋಗಿದೆ. ಇಲ್ಲೊಂದು ದಿವಾನ್ ಕಾಟ್ ಇತ್ತು, ಅದು ಸುಟ್ಟಿದೆ. ಆ ದಿವಾನ್ ಕಾಟಿನ ಕಾಲುಗಳನ್ನು ತಾವೀಗ ನೋಡ್ತಾ ಇದ್ದರೆ ಎಲ್ಲವೂ ಕೂಡ ಸುಟ್ಟು ಹೋಗಿದೆ. ಇದು ದೈವದ ಮನೆ ಮಂಚವು ಸುಟ್ಟು ಕರಕಲಾಗಿರುವಂಥದ್ದಕ್ಕೆ ಸಾಕ್ಷಿ. ಒಂದು ಮಂಚ ಇತ್ತು, ಅದು ಕೂಡ ಸುಟ್ಟು ಕರಕಲಾಗಿದೆ ಅನ್ನುವಂಥದ್ದು. ಒಂದು ಆ ಬೆಂಕಿಯ ತೀವ್ರತೆಗೆ ಅಲ್ಯೂಮಿನಿಯಂ ಪಾತ್ರವು ಕೂಡ ಈ ರೀತಿಯಾಗಿ ಕರಗಿ ಹೋಗಿದೆ ಅನ್ನುವಂಥದ್ದು. ನೋಡಿ, ಈ ರೀತಿಯಾಗಿ ಕರಗಿ ಹೋಗಿದೆ. ಅದರ ಜೊತೆಗೆ ಒಳಭಾಗ ಇದು ಅಡುಗೆ ರೂಮ್.
ಅಡಿಗೆ ರೂಮ್ನಲ್ಲಿ ಏನಾದರೂ ಅವಘಡಗಳು ಸಂಭವಿಸಿದ ಅಂತ ಹೇಳಿದರೆ ಅಡಿಗೆ ರೂಮ್ ಸುಡಲಿಕ್ಕೆ ಕಡಿಮೆ ಸುಟ್ಟದ್ದು ಅಂತ ಹೇಳಿದರೆ ಅಡಿಗೆ ರೂಮ್. ಆದ್ದರಿಂದ ಅಡಿಗೆ ರೂಮಿನಿಂದ ಬೆಂಕಿ ಆವರಿಸಿಕೊಂಡದ್ದಂತೂ ಅಲ್ಲ ಅನ್ನುವಂಥದ್ದು ಮನೆಯವರ ವಾದ ಕೂಡ. ಯಾಕಂತಂದರೆ ಇಲ್ಲಿ ಬೆಂಕಿ ಹಿಡಿಯೋದಕ್ಕೆ ಕಾರಣ ಆಗುವಂಥ ವಸ್ತುಗಳಿದ್ದಾವೆ. ಚಿಮಿನಿ ದೀಪ ಇದೆ, ಅಂದರೆ ಇಲ್ಲಿ ಸಿಲಿಂಡರ್ ಕೂಡ ಇತ್ತು. ಇಲ್ಲಿಂದ ಏನಾದರೂ ಬೆಂಕಿ ತಗುಲಿದ್ಯಾ ಅಂತ ಹೇಳಿದರೆ ಇಲ್ಲಿಂದ ಅಲ್ಲ ಅನ್ನುವಂಥದ್ದು ಸ್ಪಷ್ಟ. ಯಾಕೆ ಅಂತಂದರೆ ಇಲ್ಲೊಬ್ಬರು ವ್ಯಕ್ತಿ ಇದ್ದಾರೆ, ಇವರು ಈ ಬೆಂಕಿ ಇಲ್ಲಿ ತೀವ್ರತೆಯನ್ನು ಕಂಡುಕೊಳ್ತಾ ಇರುವಾಗಲೇ ಈ ಮನೆಯ ಒಳಗೆ ಎಂಟ್ರಿ ಆದವರು. ಏನು ನಿಮ್ಮ ಹೆಸರು? ಸಿಯಾಬ್ ಅಂತ. ಸಿಯಾಬ್. ಆ ಟೈಮ್ ನೀವು ಒಳಗೆ ಬರುವಾಗ ಹೇಗಿತ್ತು? ನಾನು ಒಳಗೆ ಬರುವಾಗ ಇಡೀ ಸುಳ್ಳು ಬೆಂಕಿ ಸ್ಪ್ರೆಡ್ ಆಗಿತ್ತು. ಮತ್ತೆ ನಾನು ಬೇಗ ಬಾಗಿಲು ಓಪನ್ ಮಾಡುವ ನೋಡ್ಲಿಕ್ಕೆ ಬಾಗಿಲು ಓಪನ್ ಮಾಡ್ಲಿಕ್ಕೆ ಆಗಲ್ಲ. ಲಾಸ್ಟ್ ತುಳಿದು ಬಾಗಿಲು ಓಪನ್ ಮಾಡಿದೆ. ಓಪನ್ ಮಾಡಿ ಅಲ್ಲಿ ಗ್ಯಾಸ್ ಅಂಡ ಎಲ್ಲ ಇತ್ತು, ಅದನ್ನು ತೆಗೆದು ನಾನು ಹೊರಗಡೆ ದೂರ ಬಿಸಾಕಿದ್ದೆ. ಮತ್ತೆ ಸ್ಟವ್ ಇದೆಲ್ಲ ಇತ್ತು, ಎಲ್ಲ ತೆಗೆದು ಹೊರಗಡೆ ಹಾಕಿದಾಗ ಅವರೆಲ್ಲ ಇಬ್ಬರು ಬಂದು ತೆಗೆದು ಕೆಳಗಡೆ ಹೋದ್ರು. ಮತ್ತೆ ಇವ್ರ ಮನೆ ಹತ್ರ ಯಾರು ಇಲ್ಲ, ಇವರಿಬ್ಬರೇ ಇದ್ದರು. ಮಕ್ಕಳು ಆ ಕಡೆ ಇದ್ರಲ್ಲ. ಮತ್ತೆ ನಾನು ಹತ್ರವರಿಗೆಲ್ಲ ಫೋನ್ ಮಾಡಿ ಹೇಳಿದೆ. ಮತ್ತೆ ಮಕ್ಕಳ ಹತ್ರ, ನನ್ನ ಮಗಳ ಹತ್ರ ಹೇಳಿದ್ದೀನಿ, ಫೋನ್ ಮಾಡಿ ಎಲ್ಲರಿಗೂ ಫೋನ್ ಮಾಡಿ ಎಲ್ಲ ತಿಳಿಸಿ ಅಂತ. ಅವರೆಲ್ಲರಿಗೂ ಫೋನ್ ಮಾಡಿದರು. ಹಾಗೆ ಫೋನ್ ಮಾಡಿ ಆಗ ಬಂದರು. ಸಾಧಾರಣ 200 ಜನರು ಬಂದರು. 200 ಜನ ಬಂದು ಎಲ್ಲ ಆಗ ಸಾಧಾರಣ ಎಲ್ಲ ಕರಗಿ ಇತ್ತು, ಸುಟ್ಟು ಎಲ್ಲ ಹೋಗಿತ್ತು. ಈ ಮನೆಯ ಪರಿಸ್ಥಿತಿ ಈಗ ನೋಡೋದಾದರೆ ನಿಮಗೆ ಏನನ್ಸುತ್ತೆ? ಈ ಮನೆ ಇವರ ಪರಿಸ್ಥಿತಿ, ಮನೆ ಫುಲ್ಲು ತೆಗಿಬೇಕಾಗ್ತದೆ. ಎಲ್ಲ ಫುಲ್ಲು ಸುಟ್ಟು ಎಲ್ಲ ಬಿಚ್ಚಿ ಹೋಗಿದೆ. ಎಲ್ಲ ಮನೆಯೆಲ್ಲ ಸೈಡೆಲ್ಲ ಫುಲ್ಲು ಬಿಚ್ಚಿ ಹೋಗಿದೆ. ಓಕೆ, ಅದು ಇನ್ನು ಬೇರೆಯೇ ಮಾಡಬೇಕಾಗುತ್ತೆ. ಅಷ್ಟು ಕಷ್ಟದಲ್ಲಿದ್ದಾರೆ ಅವರು, ಎಂತ ಮಾಡೋದು? ಇದು ನೋಡಿ ಮನೆಯ ಪರಿಸ್ಥಿತಿ. ಮೇಲ್ಭಾಗಕ್ಕೆ ನಾವು ನಿಮಗೆ ತೋರಿಸ್ತೀವಿ. ಬಾಕಿ ಉಳಿದ ಜಾಗ, ಸುಡೋದಕ್ಕೆ ಬಾಕಿ ಉಳಿದ ಜಾಗ ಇದ್ದರೆ ಅದು ಅಡಿಗೆ ರೂಮ್. ಅಡಿಗೆ ರೂಮ್ನಲ್ಲಿ ಮಾತ್ರ ಬಾಕಿ ಉಳಿದಿದೆ. ಯಾಕೆಂತಂದರೆ ಬಹಳಷ್ಟು ಮನೆಗಳಲ್ಲಿ ಅವಘಡ ಸಂಭವಿಸಿದಾಗ ಮೊದಲು ಅನುಮಾನ ಬರೋದು ಸಿಲಿಂಡರ್ ಸ್ಫೋಟವೋ ಅಥವಾ ಅಡುಗೆ ಮನೆಯಲ್ಲಿ ಚಿಮಿನಿ ದೀಪ ಇತ್ತು, ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾಯಿದ್ರು ಅನ್ನುವಂಥ ಅನುಮಾನಗಳು ಬರ್ತವೆ. ಆದರೆ ಇಲ್ಲಿ ಹಾಗಾಗಿಲ್ಲ ಅನ್ನುವಂಥದ್ದಕ್ಕೆ ಸ್ಪಷ್ಟ ಉದಾಹರಣೆಯಾಗಿ ಅಡುಗೆ ಮನೆಯ ಸುತ್ತ ಏನೂ ಆಗಲಿಲ್ಲ. ಅಲ್ಲಿರ್ತಕ್ಕಂತಹ ಲೈಟಿನ ಒಂದು ಸ್ವಿಚ್ ಬೋರ್ಡ್ ಇರ್ಬೋದು, ಎಲ್ಲವೂ ಕೂಡ ಹಾಗೇ ಇದೆ, ಏನೂ ಆಗಲಿಲ್ಲ ಅನ್ನುವಂಥದ್ದು ಸ್ಪಷ್ಟ. ಬನ್ನಿ, ಇಲ್ಲಿ ಮನೆಯವರ ಹತ್ರ ಮಾತಾಡಿಸ್ಬೇಕು. ಹರೀಶ್ ಅವರ ತಾಯಿ ಕಮಲಾ ಅವರಿದ್ದಾರೆ, ಅವ್ರನ್ನ ಮಾತನಾಡಿಸ್ಬೇಕು. ಮತ್ತು ಅವರ ಮಕ್ಕಳಿದ್ದಾರೆ, ಅವರನ್ನು ಕೂಡ ಮಾತನಾಡಿಸಬೇಕು. ನಿನ್ನೆ ಏನಾಯಿತು ಅಂತ ಕೇಳುವ. ಅಮ್ಮ ಏನ ಪುದಾರೆ ಕಮಲ ಅಂದು ದಾಯ್ತಾಂಡು ಕೂಡ ಪೊನ್ನ ಕೊಂಚ ಬರೆಯವರ ಐತಂಡು ಬರೆಯವರ ಬಂಡದ ಅಪೆದೆಲ್ಲ ಅಡೆಂಕಲ ಬರೆಯವರ ಬಂಡದ ಪೋದಿತ್ತ ಅಂಚೆ ಬರೆಯವರ ಬಂಡದ ಪೋದಿಪ್ಪನಾಗ ಅಲ್ಲೂ ಬರೆ ಹೊಂದಿತ್ತ. ಬರೆ ಹೊಂದಿತ್ತದ ನಾ ಚೂರು ಬರ್ತಾನಾಗ ಅಲ್ಪ ನಾಯಿಗುರು ಎತ್ತನಾಗ ಎಂಡು ಅಪೆದೆಲ್ಲ ಎಂಕಲ್ನ ಇಲ್ಲ ನಾಯಿಗುರು ಎತ್ತನ ಎಂಡಪ್ಪ ಚೇಟನಕ್ಲ ತೂಯರು ಬಿದಾಯಿ ತೂನಾಗ ದಾಲ ತೋಜ್ಜಿಂದು ನಾಯಿ ನಂಡರು ಐದು ಬುಕ್ಕ ಏನವರ ಪಿದೆ ಬತ್ತೆ ವೆನ್ ಪಿದೆ ಬತ್ತ ತೂನಾಗ ಇಡೀಕ ಪೊತ್ತೊಂದುಂಡು ಅಪ್ಪಗೇನು ಸಡನ್ ನಾಯನ ಒಂಜಿ ಮಾತ್ರ ಎತ್ತನ ಬೇತದ ಆಯ್ತ ಸಂಗತಿಲ್ಲ ಗೊತ್ತಿಜ್ಜಿ ಎಚ್ಚ ಪಾರ್ವತ್ತ ಒಂಜಿ ಬೀಗ ಒಂಜಿದ ಎತ್ತದೆ ಅತ್ತೆ ಬುಕ್ಕ ಮಣ್ಣ ಪೂರ ಪೊತ್ತದ ಆತಂಡು ಇತ್ತೆ ದಾಯ್ತಮ್ಮ ಮೂಲು ನಿಖಿಲ್ ಮೀನಿ ದೀಪ ದೀದ ಪೋದಿತ್ತಾರ ಇಜ್ಜಿ ದೀಪ ಎಂಕಲ ದೀರ್ದಿತ್ತ 4 ಗಂಟೆಗೆ ದೀಪ ದೀತೆ ಎಂಕಲ ದೀಪ ಬತ್ತಿ ತೆಕ್ಕ ಬುಕ್ಕ ಎಂಕಲ ಅಡೆ ಪೋಯಿನ 7 ಗಂಟೆ ಎಂಕಲ ಅಡೆತ್ತದ 7 ಗಂಟೆಗೆ ಅಪೆದೆಲ್ಲ ಅಡಿಗೆ ಎತ್ತದ 5 ಗಂಟೆಗೆ ಮೀದು ದೀಪ ದೀರ್ದೆ ದೀಪ ತೆಕ್ಕದೀತನ ಪೋನಾಗ ಅವು ಒಂಜೇ ಬತ್ತಿ ಎಂಕಲ ಪಾಡ್ದು ದೀಪ ದೀಪುಣ ಒಂಜೆ ದೀಪ ತೆಕ್ಕದೀತಂಡು ನಿಖಿಲ್ ಏತ್ ಜನ ಇತ್ತಾರ ಮೂಲು ಎಂಕಲನೆ ಮುಜ್ಜಾನಿತನ ಓಕೆ ಏನು ಮಗೆ ಬಕ ಮಗ ನೋಡಿ ಮಗೆ ಇಂಚೆ ಪೇಟೆ ಪೋದಿತ್ತೆ ಉಜ್ಜರಗ ಬೆಳ್ತಂಡಿ ಒಳಗೆ ಪೋದಿತ್ತೆ ಮರ್ಮಲು ಅಲ್ಲ ಅಪ್ಪ ಅಮ್ಮ ಇಲ್ಲ ಸುಳ್ಯಾಗ ಬೋದಿತ್ತಲ್ಲ ಅಲ್ಲ ಒಂಜೆಲ್ಲ ಬಾಲೆಲ್ಲ ಪೊನ್ನುಲ ಸುಳ್ಯಾಗ ಬೋದಿತ್ತೇರು ಎಂಚಿನ ಹಿಡ್ದ ಆದಿಪ್ಪಮ್ಮ ಇತ್ತ ಮಾತ ಮೂಲ ತೂನಾಗ ಮಾತೇರೆಗ್ಲ ಆಶ್ಚರ್ಯ ಒಂದು ಎಂಚ ಆತನಂದು ಎಂಚಿನ ಆತನ ದೇವರೆಡನಿಗೆ ನೋಡತ್ತೆ ಎಂಚಂದ ಅವನು ಎಂಕ್ಲ ದೀಪ ದೀತ ಜಾರು ದೀಪ ದೀತಿ ದೀಪ ದೀಡ್ನ ಇತ್ತು ನಾವು 6 ಗಂಟೆಗೆ ದೀಪ ದೀತೆ ಎಂಕಲ ಹಂಚಿ ಪೋನಾಗ ದೀಪ ತೆಕ್ಕದಂಡು ಬುಕ್ಕ ದೇರೆ ಕೊನೆ ದೀಪ ದೀಪ ನಾವು ತಿರ್ತೆ ನಲ ಮಿತ್ತಗತ್ತು ತಿರ್ತೆ ಬುಕ್ಕ ಬೆಂದರದಲ್ಪ ದಿಕ್ಕೆದಲ್ಪ ಸೂ ಇಜ್ಜಿ ಬೆಂದರದಲ್ಪ ಇಜ್ಜಿ ಬುಕ್ಕದಾಯ್ತು ಆತನ ಎಂಕ್ಲೆ ಗೊತ್ತಿಜ್ಜಿ ಬೆತೆ ಒಲ್ಲ ಸೂ ಇಜ್ಜಿ 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 ಕರೆಂಟ್ ಅದಾವ ಅದು ಇಪ್ಪೊಂದು ಒಂಜಿ ಮನಸ್ಸುಡು ಬುಕ್ಕ ಕರೆಂಟ್ ದಾಖಲೆ ಬರ್ತಾರೆ ನೀವು ಅವರ ಸಹೋದರಿ ಮಗಳು ಎಂತ ಹೇಳಿದ್ರು ಕರೆಂಟ್ ಅವರು ಹೇಳಿದ್ರು ಇಲ್ಲಿ ಏನು ಫಾಲ್ಟ್ ಇಲ್ಲ ಅಂತ ಹೇಳ್ತಿದ್ರು ಅವ್ರ ಹತ್ರ ಹೇಳಿದ್ರು ಹಸ್ಬೆಂಡ್ ಹತ್ರ ಹೇಳಿದ್ರು ಹಾಗೆ ಹೇಳಿ ಹೋಗಿದ್ದಾರೆ ಇನ್ನು ನೋಡುವ ಎಂಥ ಪ್ರೊಸೀಜರ್ ಉಂಟು ನೋಡ್ತೇವೆ ಅಂತ ಹೇಳಿದ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಣ್ಣನವರು ಹೋಗಿದ್ದಾರೆ ಬಂದರು ಅಂತ ಕಾಣ್ತಾರೆ ಕರೆಂಟ್ ದಾಖಲೆ ಫಸ್ಟ್ ಬರ್ತದೆ ಅಲ್ಪ ತೀರ ಈ ಕೊನೆ ನೆಂಟು ತುಳಿ ಅಂಚೆ ಒಂದು ನಿಮಿಷ ಬನ್ನಿ ಇಲ್ಲಿಯಾ ಹಾಂ ಕರೆಂಟ್ ದಾಖಲೆ ಫಸ್ಟ್ ಬರ್ತದೆ ಮುಲ್ಪ ತೀರು ಈ ಸ್ಪಾಟ್ ಈ ಸ್ಪಾಟ್ ಬಂಡ ಆರು ಮಾಮಿ ಪಂಡ್ಯರತ್ತೆ
ಅರೆ ತೋಜಿನ ಅಲ್ಪಡ ಅಲ್ಲೊಂದು ಇಲ್ಲು ಅಲ್ಪಡ ಬಣ್ಣ ಮುಲ್ಪ ಸೂ ತೋಜು ನಿತ್ತನು ಆರು ಬಲ್ತ ಬಣ್ಣ ಮುಲ್ಪನ ಪತ್ತು ತೋಜು ಫಸ್ಟ್ ಪೊತ್ತು ನಿತ್ತನು ಪೊತ್ತು ನಿಪ್ಪುನಾಗ ಬೊಬ್ಬೆ ಆಡಿ ಬೊಬ್ಬೆ ಆಡಿನಾಗ ಆರು ಬಲ್ತ ಬತ್ತಿರು ಬಲ್ತಾನ ಮುಲ್ಪ ಫುಲ್ಲು ಜಿಂಜಿದ ಆತನು ಸೂ ಎಂಕ್ ದೌಟ್ ಮುಲ್ಪನೆ ಕರೆಂಟ್ ಪ್ಲಗ್ ಅಲ್ಪನೆ ಸ್ವಿಚ್ ಅಲ್ಪನೆ ದೈತನ ಆತನು ದೌಟ್ ಉಂಡು ಓಕೆ ಅಗ್ಲದ ಮಂದಿರ ಅಗ್ಲು ಪಂಡೇರು ನೋಡುವ ನಾವು ಆದಷ್ಟು ನೋಡಿ ಹೇಳ್ತೇವೆ ಅಂಡೇರು ಬರೀ ಒಂದು ಪುರ ಪೋಯರು ಬರೀ ಒಂದು ಬತ್ತಿದ್ದಾರೆ ಜೈ ಬತ್ತಿತ್ತೇರು ಬುಕ್ಕರಿ ಮುಳ್ತ ಲೈನ್ ಮೇನು ಹಾಂ ಓಕೆ ಒಂದು ಒಂದೊಂಜಿ ಬೆಡ್ರೂಮು ಹಾಂ ಬೆಡ್ರೂಮ್ ಬುಕ್ಕ ಜೋಕ್ಲ ಪುಸ್ತಕ ಪೂರ ಪುಸ್ತಕ ದಾಲೆಜ್ಜಿ ಅಕ್ಲೆನ ಇನ್ಫಾರ್ಮು ಪುಸ್ತಕ ಓವುಲೆ ದಾಲೆಜ್ಜಿ ಐಡಿ ಗಿಡಿ ದಾಲೆಜ್ಜಿ ಮಗ ಆರಂತ ಕಾಸು ಇತ್ತಿನಿಗೆ ಅವಲೆಜ್ಜಿ ಮಗ ಆರಂತ ಕಾಸು ಇತ್ತಿನ ಪೂರ ಪೂರ ಹೋತು ಪೂರ ಹೊತ್ತು ಓಕೆ ಈ ಮನೆಯಲ್ಲಿ ಇಬ್ಬರು ಮಕ್ಕಳಿದ್ರು ಅವರನ್ನು ಮಾತಾಡಿಸುವ ಮಗಳಿದ್ದಾರೆ. ನಿನ್ನೆ ಇಂಥ ಘಟನೆ ಆದಂಥ ಸಂದರ್ಭದಲ್ಲಿ ಅವರು ಪಕ್ಕದ ಮನೆಯಲ್ಲಿ ಇದ್ದರು ಓದಲಿಕ್ಕೆ ಅಂತ ಹೋದವರು. ನಮಸ್ತೆ, ಎಂತ ಆಯಿತು ನಿನ್ನೆ? ನಾವು ನಿನ್ನೆ ಇದು ಸ್ನಾನ ಎಲ್ಲ ಆಗಿ ದೀಪ ಎಲ್ಲ ಇಟ್ಟಿದ್ರು 6 ಗಂಟೆ ಆಗುವಾಗ. ಅದೆಲ್ಲ ಆಗಿ ಅಮ್ಮ ಇರಲಿಲ್ಲ, ಹಾಗೆ ನಾಳೆ ಕಾಲೇಜ್ ಸ್ಟಾರ್ಟ್ ಅಂತೇಳಿ ಸ್ವಲ್ಪ ಬರಲಿಕ್ಕಿತ್ತು. ಅಮ್ಮ ಅಜ್ಜಿ ಮನೇಲಿದ್ದರು, ಮೊಬೈಲ್ ಇರಲಿಲ್ಲ. ಹಾಗೆ ಅಲ್ಲಿ ಆಚೆ ಮನೆಯಲ್ಲಿ ಬರೆಯುವ ಅಂತೇಳಿ ಹೋದ್ದು. ಅಲ್ಲಿ ಹೋಗುವಾಗ ಒಂದು ಸ್ವಲ್ಪ ತಾಗುವಾಗ ನಾಯಿ ಬೊಬ್ಬಿಡಿತು. ಹಾಗೆ ಅವ್ರು ಬಂದರು, ಚೇಟನವರೆಲ್ಲ ಬಂದರು, ನೋಡಿದ್ರಲ್ಲಿ ಅವರು ಎಂತ ಹೇಳಿಲ್ಲ. ಮತ್ತು ಅವ್ರ ಅಜ್ಜಿ ಬಂದು ನೋಡುವಾಗ ಎಲ್ಲ ಒತ್ತಿರಿತುಂಟು. ಮತ್ತು ಬಂದು ಬೀಗೆಲ್ಲ ತೆಗೆದು ಒಳಗೆ ಹತ್ತಿದ್ವಿ, ಆಗಲಿಲ್ಲ. ಮತ್ತು ಎಲ್ಲರನ್ನು ಕರೆದು. ಯಾವ ಕ್ಲಾಸ್ ನೀವು? ಫಸ್ಟ್ ಪಿ ಯು. ನಿಮ್ಮ ಬುಕ್ ಎಲ್ಲ ಒತ್ತಿ ಹೋಗಿದೆ, ಯೂನಿಫಾರ್ಮ್, ಬುಕ್ಸ್ ಎಂತೆಲ್ಲ ಎಲ್ಲ ಹೋಗಿದೆ. ಓಕೆ, ಮನೆ ನೋಡಿದಾಗ ಬಹಳಷ್ಟು ಶಾಕ್ ಆಗುತ್ತೆ ನಿಮಗೆ. ನೀವು ಎಲ್ಲಾದ್ರೂ ಒಂದು ಏನಾದ್ರು ನೆನಪಾಗುತ್ತೆ, ಏನಾದರೂ ಒಂದು ದೀಪ ಇಟ್ಟಂತ? ಏನಿಲ್ಲ, ಎಲ್ಲ ಇಲ್ಲ, ಎಂಥದ್ದು ಇಲ್ಲ. ಪುಟ ದಾದು ಅಂತಮ್ಮ ಈ ಹೊಲ್ತಾ ಇಲ್ಲ, ಅಲ್ಲೇ ಇದ್ದೆ. ಹಾಂ, ಸೇಮ್. ಮನೆ, ಆಧಾರ ಸ್ತಂಭ, ಕನಸು ಎಲ್ಲವೂ ಕೂಡ ನುಚ್ಚುನೂರಾದಂತಹ ನೋವಲ್ಲಿ ಈ ಮನೆಯ ಒಡೆಯ ಹರೀಶ್ ಅವರಿದ್ದಾರೆ, ಮಾತನಾಡಿಸ್ಬೇಕು. ಹರೀಶ್, ನಿನ್ನೆ ನೀವು ಎಲ್ಲಿ ಹೋಗಿದ್ರಿ? ಹೇಗಾಯಿತು ಅಂತಂತೂ ಗೊತ್ತಾಗ್ತಾ ಇಲ್ಲ, ಬಟ್ ಎಲ್ಲಿ ಹೋಗಿದ್ರಿ? ನೀವು ಎಲ್ಲಿ ಹೋಗಿದ್ರಿ? ನಾನು ಚೂರು ಕೆಲಸ ಇತ್ತಾಗೆ ಬೆಳ್ಳಾರಿಗೆ ಹೋಗಿ ಬರುವ ಅವನು. ನಾನು ಧರ್ಮಸ್ಥಳ ತಲುಪುವಾಗ ನನಗೆ ಇಲ್ಲಿಂದ ಕರೆ ಬಂತು, ಹೀಗೆ ಆಗಿದೆ ಅಂತೇಳಿ. ನಾನು ಬಂದೆ, ನೋಡುವಾಗ ಎಂತ ಹೀಗಾಗಿದೆ. ನಮಗೆ ಇದು ಶಾರ್ಟ್ ಸರ್ಕ್ಯೂಟ್ ಅಂತಲೇ ಸಂಶಯ, ಬೇರೇನು ಆಗಿರಲಿಕ್ಕೆ ಚಾನ್ಸ್ ಇಲ್ಲ. ಹೋಗಿದೆ, ಆದರೆ ಪ್ರಾಣಕ್ಕೇನು ಅಪಾಯ ಆಗಿಲ್ಲ ಅಷ್ಟೇ, ಅದೊಂದು ಸಂತೋಷ. ಇಷ್ಟರವರೆಗೆ ದೇವರ ಸೇವೆಯನ್ನು ಮಾಡಿದ್ದೀರಿ, ಇವತ್ತು ಪ್ರಾಣಕ್ಕೇನು ಅಪಾಯ ಆಗಿಲ್ಲ ಅನ್ನುವಂಥದ್ದು ಒಂದು ವಾಕ್ಯ ನಿಮ್ಮಲ್ಲೇ ಬಂತು, ಏನು ಹೇಳ್ತೀರಿ? ಅದೇ, ಅವರು ಸೇವೆ ಮಾಡಿದ್ದಕ್ಕೆ ಅದನ್ನಾದರೂ ಉಳಿಸಿಕೊಟ್ಟಲ್ಲ, ಉಳಿದದನ್ನು ಹೇಗಾದರೂ ಮಾಡ್ಬೋದು ಸರ್. ಓಕೆ, ಈಗ ಏನು ಮಾಡಿದ್ದೀರಿ? ಕಂಪ್ಲೇಂಟ್ ಕೊಟ್ಟರಾ? ಕೊಟ್ಟಿದ್ದಾರೆ. ಎಲ್ಲಿ? ಸ್ಟೇಷನ್ಗೆ. ಆಮೇಲೆ ಇವರು ಕಂದಾಯ ಇಲಾಖೆಯವರು ಬಂದಿದ್ದಾರೆ, ಬಂದು ತಗೊಂಡು ಹೋಗಿದ್ದಾರೆ. ಆಮೇಲೆ ಒಂದಷ್ಟು ನಿನ್ನೆ ಕೂಡ ಇಲ್ಲಿ ಸ್ಥಳೀಯರು ಒಂದಷ್ಟು ಪ್ರಯತ್ನ ಪಟ್ಟಿದ್ದಾರೆ, ಅವರಿಂದ ಎಷ್ಟು ಸಾಧ್ಯನಷ್ಟು ಪ್ರಯತ್ನ ಪಟ್ಟಿದ್ದಾರೆ, ಆದರೂ ಉಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ ಅಷ್ಟೇ. ಮನೆ ಅಂತಾದಾಗ ಹೀಗೆಲ್ಲ ಒಂದು ಆಕಸ್ಮಿಕ ಆಗತ್ತೆ. ಮತ್ತು ಮಕ್ಕಳ ಬುಕ್ಕು, ಮಕ್ಕಳ ಡ್ರೆಸ್ಸು, ನಿಮ್ಮ ಡ್ರೆಸ್ಸು, ಇಡೀ ಮನೆಯಲ್ಲಿದ್ದಂಥ ಕಾಸು, ಚಿನ್ನ, ಒಡವೆ ಎಲ್ಲ ಸುಟ್ಟು ಹೋಗಿದೆ ಅಂತ. ಹೌದು, ಅಲ್ಲ ಎಲ್ಲ ಹೋದರು, ಅದನ್ನೆಲ್ಲ ಮಾಡ್ಬೋದು ಸರ್. ಯಾವುದು ಉಳಿಬೇಕು ಅದು ಉಳಿದಿದೆ, ನನಗೆ ಅಷ್ಟು ಸಾಕು. ಉಳಿದದನ್ನು ಹೇಗೆ ಬೇಕಾದ್ರೂ ಮಾಡ್ಬೋದು, ಧೈರ್ಯ ಇದೆ. ದೇವರೆಷ್ಟು ಬೇಕಾದ್ರೂ ಪರೀಕ್ಷೆ ಮಾಡಲಿ, ಅದನ್ನು ಎದುರಿಸ್ತೇನೆ, ಆ ಸ್ಥೈರ್ಯ ಇದೆ ನನ್ನಲ್ಲಿ, ಕುಗ್ಗುವುದಿಲ್ಲ. ಹೆಚ್ಚು ಕಡಿಮೆ ಒಂದು 12 ಲಕ್ಷ 13 ಲಕ್ಷದಷ್ಟು ಸತ್ತುಗಳು ಹಾನಿಯಾಗಿದೆ. ಅಷ್ಟು ಸತ್ತು ಇನ್ನೀಗ ಇದರಲ್ಲಿ ವಾಸ ಮಾಡಲಿಕ್ಕೆ ಗೊತ್ತಿಲ್ಲ, ಇದನ್ನು ಫುಲ್ಲು ತೆಗಿಲೇಬೇಕಾಗ್ತದೆ, ತೆಗೆದುರಿ ಮಾಡಬೇಕಾಗ್ತದೆ. ನೋಡ, ಸಮಾಜ ಇದೆ. ಓಕೆ, ಇದು ಹರೀಶ್ ಅವರ ಮಾತು. ಎಲ್ಲ ದಾಖಲೆ ಹೋಗಿದೆ. ಮಕ್ಕಳ ಜನನ ಪ್ರಮಾಣ ಪತ್ರ ಇರ್ಬೋದು, ಡ್ರೈವಿಂಗ್ ಲೈಸೆನ್ಸ್, ಗಾಡಿಯ ದಾಖಲೆಗಳು ಅಥವಾ ಮನೆಯ ದಾಖಲೆ, ಜಾಗದ ದಾಖಲೆಗಳು, ಆಧಾರ್ ಕಾರ್ಡ್, ಅವಳದು 10th ಮಾರ್ಕ್ ಕಾರ್ಡ್, ಮಕ್ಕಳ ಪುಸ್ತಕ, ಬಟ್ಟೆ ಬರೆ, ಅಂದರೆ ನಾವು ನಮ್ಮಲ್ಲಿಗೆ ಇರುವಂಥದ್ದು, ನಾವು ಹಾಕ್ಕೊಂಡಿರುವಂಥದ್ದು ಮಾತ್ರ, ಏನೂ ಇಲ್ಲ, ಏನಿಲ್ಲ. ಅಕ್ಕ ಇಂಚ ಆತಂದು ದಾದ ಮಾಡ್ತಾರೆ. ಎಂತ ಹೇಳೋದು, ಏನು ಹೇಳಿ ಗೊತ್ತಿಲ್ಲ, ಆಗಿ ಹೋಗಿದೆ, ಇನ್ನೇನು ಮಾಡ್ತಾರೆ. ಯಾರಿಗೂ ಏನೂ ಆಗಲಿಲ್ಲ.
ಯಾರಿಗೇನಾಗಲಿಲ್ಲ. ನಾನಿರಲಿಲ್ಲ, ನಾನು ಊರಿಗೆ ಹೋಗಿದ್ದೆ. ಅವರೆಲ್ಲ ಮೊನ್ನೆ ಬಾಂಬೆಗೆ ಹೋಗಿದ್ದರು. ಹಾಗೆ ನಾನು ಅಲ್ಲಿ ಮನೆಯಲ್ಲಿ ಕೆಲಸ ಇತ್ತು ಅಂತ ನಾನು ಊರಿಗೆ ಹೋಗಿದ್ದೆ. ಅಮ್ಮ ಬರೋಕ್ಕೆ ಹೇಳಿದ್ರು, ಹಾಗೆ ಹೋಗಿದ್ದೆ ಊರಿಗೆ. ನಿನ್ನೆ ಸಂಜೆ ಆಗೋ ಕಾಲ್ ಬಂತು ಹೀಗೆ ಅಂತ. ಮತ್ತು ರಾತ್ರಿ ಬಂದದ್ದು, 11 ಗಂಟೆ ರಾತ್ರಿಗೆ ಬಂದಿದೆ. ಇಲ್ಲಿ 4:30 ಗಂಟೆಗೆ ರೀಚ್ ಆಗಿದ್ದೇವೆ. ನೀವು ಬಾಂಬೆ ಭಜನೆಗೆ ಹೋದವರು ಬಂದಿದ್ದು ನಿನ್ನೆಲ್ಲ ಮೊನ್ನೆ ಬಂದಿದ್ದು 6ನೇ ತಾರೀಕು ರಾತ್ರಿ. ಇದು 7ನೇ ತಾರೀಕು ರಾತ್ರಿ. ಹೌದು. ಓಕೆ, ಈಗ ನಾನು ಮಾಡಿದಂತಹ ದೇವರ ಸೇವೆ ನನಗೆ ಯಾವುದನ್ನು ಉಳಿಸಿಕೊಡ್ಬೇಕು ಅದನ್ನು ಉಳಿಸಿಕೊಟ್ಟಿದೆ ಅಷ್ಟೇ. ಇದು ಈ ಮನೆಯೊಡೆಯನ ಗಟ್ಟಿ ಮಾತು. ನಾನು ಮಾಡಿದಂಥ ಸೇವೆಗೆ ನಮ್ಮವರ ಜೀವ ಉಳಿದಿದೆ ಅನ್ನುವಂಥದ್ದು, ಮತ್ತು ಮನೆಯವರು ಮಾಡಿದಂಥ ಸೇವೆಗೆ ನಮ್ಮವರ ಜೀವ ಉಳಿದಿದೆ ಅನ್ನುವಂಥದ್ದು 100ಕ್ಕೆ 100 ನಿಜ. ಆದರೆ ಬದುಕಿನಲ್ಲಿ ಸಾಧಿಸಬೇಕು ಅಂತ ಹೊರಟವರಿಗೆ ಇಂತಹದ್ದೊಂದು ಪರೀಕ್ಷೆಗಳು ಎದುರಾದಾಗ ಈ ರೀತಿಯಾಗಿ ಸುಟ್ಟು ಕರಕಲಾದಂಥ ಸಂದರ್ಭದಲ್ಲಿ ಧೃತಿಗೊಡೋದು ಕೂಡ ಸಹಜ. ಇವರ ನೆರವಿಗೆ ನಿಲ್ಲಬೇಕಾದಂತಹ ಅಗತ್ಯತೆ ಕೂಡ ಇದೆ, ಅವರ ಜೊತೆಯಾಗಬೇಕಾದಂಥ ಅಗತ್ಯತೆ ಕೂಡ ಇದೆ. ಅವರೂ ಕೂಡ ಸಮಾಜ ಇದೆ ಅನ್ನುವಂಥದ್ದನ್ನು ನಂಬಿದ್ದಾರೆ. ಅದರ ಜೊತೆಗೆ ಒಂದು ಮಾತನ್ನು ಹೇಳಿದರೆ, ಚಿನ್ನ, ಒಡವೆ, ಬಂಗಾರ ಮತ್ತು ವಸ್ತುಗಳು ಇವನ್ನು ಹೇಗಾದರೂ ಮಾಡ್ಬೋದು, ಮತ್ತೇನಾದರೂ ಅದನ್ನು ಮಾಡ್ಬೋದಾದರೆ ಮನೆ ಮಕ್ಕಳು, ಅಮ್ಮ, ಇವರನ್ನೆಲ್ಲರನ್ನು ಕೂಡ ದೇವರು ಉಳಿಸ್ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನಿಜಕ್ಕೂ ಇಂತಹ ಟೈಮ್ನಲ್ಲಿ ಅಂತಹದೊಂದು ಗಟ್ಟಿತನ ಬೇಕು ಅಂತ ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ಆದಿತ್ಯ ಶೆಟ್ಟಿ ಮತ್ತು ಸಂದೀಪ್ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ನೆರಿಯ.